ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪ್ರಖ್ಯಾತ ನಾಗಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಿದೆ. ರಾಜ್ಯದ ನಂಬರ್ 1 ಶ್ರೀಮಂತ ದೇಗುಲ ಅನ್ನೋ ಗರಿಮೆಯನ್ನ ಈ ಬಾರಿಯೂ ಸುಬ್ರಹ್ಮಣ್ಯ ಕ್ಷೇತ್ರ ತನ್ನದಾಗಿಸಿಕೊಂಡಿದೆ. ಹೌದು, 2025-26ನೇ ಸಾಲಿನ ಆದಾಯ ಪಟ್ಟಿ ಬಿಡುಗಡೆಯಾಗಿದ್ದು, ಕುಕ್ಕೆ ಕ್ಷೇತ್ರ ಬರೋಬ್ಬರಿ 167 ಕೋಟಿ 89 ಲಕ್ಷ ರೂಪಾಯಿ ಆದಾಯ ಗಳಿಸಿದೆ. ಇದು ಕಳೆದ ಸಾಲಿನ ಆದಾಯಕ್ಕಿಂತ ಬರೋಬ್ಬರಿ 12 ಕೋಟಿ ರೂಪಾಯಿ ಹೆಚ್ಚಳವಾಗಿದೆ ಎಂಬುದು ವಿಶೇಷ. 2024-25ರಲ್ಲಿ ದೇಗುಲದ ಆದಾಯ ಸುಮಾರು 156 ಕೋಟಿ ರೂಪಾಯಿ ಇತ್ತು. ಅಂದ್ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಸತತ 14 ವರ್ಷಗಳಿಂದ ರಾಜ್ಯದ ನಂಬರ್ 1 ಸ್ಥಾನವನ್ನ ಉಳಿಸಿಕೊಂಡು ಬರ್ತಿದೆ. ಇದೇ ಮೊದಲ ಬಾರಿಗೆ ದೇಗುಲದ ಆದಾಯ 168 ಕೋಟಿಯ ಗಡಿಗೆ ಬಂದು ನಿಂತಿದೆ. ದೇವಸ್ಥಾನದ ಸೇವೆಗಳು, ಕಾಣಿಕೆ ಹಾಗೂ ವಿವಿಧ ಮೂಲಗಳಿಂದ ಇಷ್ಟೊಂದು ಬೃಹತ್ ಮೊತ್ತದ ಆದಾಯ ಹರಿದು ಬಂದಿದೆ. ದಿನದಿಂದ ದಿನಕ್ಕೆ ಕುಕ್ಕೆ ಕ್ಷೇತ್ರದ ಮಹಿಮೆ ದೇಶ-ವಿದೇಶಗಳಿಗೆ ಹರಡುತ್ತಿದ್ದು, ಭಕ್ತರ ಸಂಖ್ಯೆ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗುತ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.